ಅನಂತಡಿ ಗ್ರಾಮದ ಬಾಕಿಲಗುತ್ತು ಕ್ಷೇತ್ರದಲ್ಲಿ ಶ್ರೀ ಉಳಾಲ್ತಿ, ವೈದ್ಯನಾಥೇಶ್ವರ, ಹೊಸಮ್ಮ, ಅಣ್ಣಪ್ಪ ಪಂಜುರ್ಲಿ, ಬೆರ್ಮೆರ ಬೈದೇರುಗಳು ಹಾಗೂ ಇತರ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಶ್ರೀ ದೈವಗಳಿಗೆ ನೇಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದ ಧಾರ್ಮಿಕ ಸಭೆ ನಡೆಯಿತು. ಆಶೀರ್ವಚನ ನೀಡಿದ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿ ಅವರು ಪರಿವರ್ತನೆಯ ಹೆಸರಿನಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಕಳೆದುಕೊಳ್ಳಬಾರದು, ಮೂಢನಂಬಿಕೆಯನ್ನ ಬಿಟ್ಟು ಮೂಲ ನಂಬಿಕೆಯನ್ನ ಉಳಿಸಿಕೊಳ್ಳಬೇಕು. ಧರ್ಮ ಮತ್ತು ಸತ್ಯ ಎರಡು ಕಣ್ಣುಗಳಿದ್ದು ಕಾಪಾಡುವ ಕಾರ್ಯ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವ ಕಾರ್ಯ ನಡೆಯಬೇಕು ಎಂದು ಹೇಳಿದರು. ಪರಿವರ್ತನೆ ರೀತಿಯಲ್ಲಿ ನಾವು ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕಳೆದುಕೊಳ್ತಾ ಇದ್ದೀವಿ. ಅದನ್ನು ನಾವು ಕೂಡ ಈಗ ಅದನ್ನೇ ನಾವು ಪುನರಾವರ್ತನೆ ಮಾಡಿಕೊಂಡಾಗ್ತದೆ. ಎಲ್ಲವನ್ನು ಸಂಜೀವ್ ಕುಮಾರ್ ಅವರು ಈಗ ನಾವು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ನಮ್ಮ ತುಳುನಾಡಿನ ಕಟ್ಟಲು ಯಾವುದಿದೆ ಅದನ್ನು ನಾವು ಕಳ್ಕೊಂಡಾಗ, ಅದನ್ನು ನಾವು ಬಿಟ್ಟಾಗ ನಮ್ಮ ದೈವಗಳಿಗೆ ಶಕ್ತಿ ಕಡಿಮೆ ಆಗ್ತದೆ. ಒಂದು ಇಂಟರ್ಲಾಕ್ ವಿಷಯ ಹೇಳಿದ್ರು, ದೈವದ ನುಡಿ ಹೇಗೆ ಅದನ್ನು ಕೂಡ ಹೇಳಿದ್ರು. ಅದನ್ನು ನಾವು ಪಾಲಿಸಬೇಕು. ಹಾಗಾದರೆ ಮಾತ್ರ ಒಂದು ಕ್ಷೇತ್ರದಲ್ಲಿ ಆಗಲಿ, ಒಂದು ದೈವದ ಸಾನ್ನಿಧ್ಯ ಆಗಲಿ, ಆ ದೈವದ ಸಾಕ್ಷಾತ್ಕಾರ ಆಗುವುದು. ಒಂದು ನೇಮ ಕಟ್ಟುವಂತಹ ಸಂದರ್ಭದಲ್ಲಿ ಆ ನೇಮದ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷ ನವೀನ್ ಚಂದ್ರ ಡಿ ಸುವರ್ಣ ಅವರು ಕ್ಷೇತ್ರ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ, ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದಾಗ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿ ಹೊಂದುತ್ತದೆ ಎಂದರು. ನಮ್ಮ ಸಮಾಜದ ಎಂಜಿನ ಪೂರ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ ನೆತ್ತ ಬಗ್ಗೆ ಪನೊಂದಿತ್ತು. ಅಂಚಾದ ಜನಾಂಗ ನಮ್ಮ ಈ ಜನಾಂಗ ಒಂಜಿ ಪೊರ್ಲುಡು ಶಾಂತಿ ಸೌಹಾರ್ದತೆ ನಡೆದೊಂದಿತ್ತು. ಅವೇ ರೀತಿ ದುಂಬರೊಂದಿತ್ತು. ಆಂಡ ಇತ್ತೆ ಪರಿಸ್ಥಿತಿ ಅಂಚೆಜ್ಜಿ ನಮ್ಮ ತೋಂದುಲ್ಲ, ನಮ್ಮ ಶಾಂತಿ ಸೌಹಾರ್ದತೆ ಕಮ್ಮಿ ಆವೊಂದುಂಟು, ಗಲಾಟೆ ಜಾಸ್ತಿ ಆವೊಂದುಂಟು. ಇಂಚ ಎರೆಬಲ್ಲಿ ಬಹುಶಃ ಇಂಚಿನ ಪುಣ್ಯಕ್ಷೇತ್ರಗಳು ಯುವ ಜನಾಂಗಗೂ ಒಂಜಿ ಡೈರೆಕ್ಷನ್ ಕೊರ್ಪನಂಚಿನ ಒಂಜಿ ವ್ಯವಸ್ಥೆ ನಮ್ಮ ಆಂಡ ಖಂಡಿತ ನಮ್ಮ ಸಮಾಜದ ಪರಿಸ್ಥಿತಿ ಅವು ಇಂಪ್ರೂವ್ ಆಕೊಂಡು ಬಂದಿನ ಒಂಜಿ ವಿಷಯ ಪನೊಂದು. ಕುತ್ಯಾರು ಕೆಂಚಮಲೆ ಗರಡಿ ಬಗ್ಗಪೀಠ ಬಿಲ್ಲವ ಜ್ಯೇಷ್ಠ ಗಡಿ ಪ್ರಧಾನಿತ ಬಗ್ಗ ಪೂಜಾರಿ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಯುವ ಅಧ್ಯಯನಕಾರ ಸಂಕೇತ್ ಪೂಜಾರಿ ನಂದರಬೆಟ್ಟು ಬಿಸಿ ರೋಡ್ ಧಾರ್ಮಿಕ ಉಪನ್ಯಾಸ ನೀಡಿದ್ರು. ಅಧ್ಯಕ್ಷತೆಯನ್ನ ಕಂಕನಾಡಿ ಕ್ಷೇತ್ರ ಶ್ರೀ ಬ್ರಹ್ಮ ಬೈದರ್ಗಳ ಗರಡಿ ಅಧ್ಯಕ್ಷ ಕೆ ಚಿತ್ತರಂಜನ್ ಕಂಕನಾಡಿ ವಹಿಸಿದ್ರು. ಬ್ರಹ್ಮಕಲಶ ಸಮಿತಿ ಗೌರವಾಧ್ಯಕ್ಷ ಕೆ ಸೇಸಪ್ಪ ಕೊಟ್ಯನ್ ಪಚ್ಚಿನಡ್ಕ, ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಕೆಟಿ ಸುವರ್ಣ, ಪರ್ಪುಂಜ ರಾಮಜಾಲ್ ಬೈದೇರುಗಳ ಗರಡಿ ಮುಕ್ತೇಸರ ಸಂಜೀವ ಪೂಜಾರಿ ಕುರೇಲು, ದಿವಾಕರ್ ಕನ್ಸ್ಟ್ರಕ್ಷನ್ ವ್ಯವಸ್ಥಾಪಕ ನಿರ್ದೇಶಕ ದಿವಾಕರ್, ದಂತ ವೈದ್ಯ ಡಾಕ್ಟರ್ ರಾಜರಾಮ್ ಕೆಬಿ ಮುಗ್ಗಗುತ್ತು, ದಿರಕ್ಷಕ ಇಂಜಿನಿಯರಿಂಗ್ ವರ್ಕ್ಸ್ ಉಮೇಶ್ ಸಾಲ್ಯನ್, ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಅಧ್ಯಕ್ಷ ಎಜೆ ಶೇಖರ್, ದಕ್ಷಿಣ ಕನ್ನಡ ಶಾಮಿಯಾನ ಮಾಲಕರ ಸಂಘದ ಅಧ್ಯಕ್ಷ ಬಾಬು ಕೊಪ್ಪಳ, ಬಿರ್ವೆರು ಕಡೆ ಶಿವಾಲಯ ಟ್ರಸ್ಟ್ ಅಧ್ಯಕ್ಷ ಲೋಕನಾಥ ಪೂಜಾರಿ ತಿಮರಾಜೆ, ಬಾಕಿಲಗುತ್ತು ಆಡಳಿತ ಟ್ರಸ್ಟ್ ಅಧ್ಯಕ್ಷ ವಸಂತ ಪೂಜಾರಿ ಬಾಕಿಲಗುತ್ತು, ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಜಾರಿ ಬಾಕಿಲಗುತ್ತು, ಕೋಶಾಧಿಕಾರಿ ಹರೀಶ್ ಸಾಲ್ಯಾನ್ ಬಾಕಿಲಗುತ್ತು ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.